ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆ ಭಜ್ಪೇದ ವರ್ಷದಲ್ಲಿ ಇನಾಮ್ ಕೊರ್ಪಿನ ಕಾರ್ಯಕ್ರಮ ಅಂಗಾರ ನಡೆತದ ಧರ್ಮಗುರು ಸ್ಟ್ಯಾನಿ ಮೊಂತೆರೋ ಆಶೀರ್ವಚನ ಕೊರಿಯರ ರಾಯ್ ಪ್ರಕಾಶ್ ಸಿಂಸನ್ ರೇಗ ವಿಶೇಷ ತಮ್ಮನದ ಮರ್ಯಾದೆ ಮಲ್ತೆರ ಭಜಪೆದ ಅನುದಾನಿತ ಹೋಲಿ ಫ್ಯಾಮಿಲಿ ಮಲ್ಲ ಶಾಲೆಡ ಅಂಗಾರೆ ವರ್ಷದ ಇನಾಮ್ ಕೊರ್ಪಿನ ಬೊಕ್ಕ ವರ್ಷದ ಉಚ್ಚಯಾಟಣೆ ಆದಿತ್ತಂಡ ಧರ್ಮಗುರುಕುಲು ಸ್ಟ್ಯಾನಿ ಮೊಂತೆರೋ ಆಶೀರ್ವಚನ ಕೊರ್ದು ಕನ್ನಡ ಕಲ್ತದು ಕನ್ನಡ ವರಿಪಾಲೆ ಕನ್ನಡ ಕಲ್ಪರೆ ಉಮೇದು ಕೊರ್ನ ಜೋಕ್ಲನ ಅಪ್ಪೆಮ್ಮಗ ಮೆಚ್ಚುಗೆ ತೆರಿಪಾವೆನ್ ಪಂಡೆರ. ನೀವು ಕರ್ನಾಟಕದ ಕನ್ನಡ ಪ್ರೇಮಿಗಳಾಗಿದ್ದೀರಿ. ಆದ್ರಿಂದ ಈ ಕನ್ನಡ ಮಾಧ್ಯಮ ಶಾಲೆಗೆ ಬರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ತಂದೆ ತಾಯಿಯನ್ನು ನಾನು ಅಭಿನಂದಿಸುತ್ತೇನೆ. ಶಾಲೆ ಅಂತ ಹೇಳುವಾಗ ನಮ್ಮ ಒಂದು ಭಾವನೆ ಆಟ ಪಾಠ. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದರೆ ಶಾಲೆ ಅಥವಾ ವಿದ್ಯಾಸಂಸ್ಥೆ ಒಂದು ದೇಗುಲ. ಭಜ್ಪೆದ ಸಿಂಸನ್ ಗನ್ ಹೌಸ್ ದ ಯಜಮಾನರು ರಾಯ್ ಪ್ರಕಾಶ್ ಸಿಂಸನ್ ರೇಗ ವಿಶೇಷ ತಮ್ಮನದ ಮರ್ಯಾದೆ ಮಲ್ತೆರ. ರಾಯ್ ಪ್ರಕಾಶ್ ಸಿಂಸನ್ ಪಾತೆರ್ದು ಸರ್ವರಿಗ್ಲ ಸೊಲ್ಮಿಸಂದಾಯರ. ನನಗೆ ನನ್ನ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಕಾರ್ಯವನ್ನು ಮಾಡುವ ಭಾಗ್ಯವನ್ನು ನನ್ನ ಹಿರಿಯರು ಹಾಗೂ ನನ್ನ ಭಗವಂತನು ನನಗೆ ನೀಡಲಿ. ನನ್ನ ವೃತ್ತಿ ಜೀವನದಲ್ಲಿ ಬಹುಮುಖ್ಯವಾಗಿ ನನ್ನ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಗತ್ಯವುಳ್ಳ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನಾನು ಯಾವಾಗಲೂ ಬದ್ಧನಾಗಿರುವೆನು. ಇದಲ್ಲದೆ ನನ್ನನ್ನು ಆತ್ಮೀಯವಾಗಿ ಗುರುಸಿದ ತಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. My dear friends, any group comes to me my doorstep for help. I never see their religion, caste and creed. I am always eager to lift them and put them in high spirits. ಮೆಡಲಿನ್ ಮಲ್ಲ ಶಾಲೆದ ಮುಖ್ಯ ಶಿಕ್ಷಕಿ ಭಗಿನಿ ವಿದ್ಯಾಪಿಂಟೋ ಗುರ್ಕಾರ್ಮೆದ ಭಾಷಣ ಮಲ್ತದ ಈ ಶಾಲೆ ಬೆತನಿ ಸಂಸ್ಥೆಗೆ ಸೇರ್ದಂಡ ಸಂಸ್ಥೆಗೆ ಮಲ್ಲ ಇತಿಹಾಸ ಉಂಡು. ಪಾಕಜನ ಸಾಧಕರೇನು ಈ ಶಾಲೆ ಸಮಾಜಗೂ ಕೊಡುಗೆ ಕೊಡ್ತುಂಡು. ಎಂಕುಲು ಮುಲ್ಪ ಸೇರಿರ ಕಾರಣ ಐನ ಶಾಲೆ ಕಲ್ಪನ ಮಾತಾ ಜೋಕ್ಲೆಗೂ ಸೊಲ್ಮೆ ಸಂದಾದ ಮೆಚ್ಚುಗೆ ತೆರಿಪಾವೆನ್ ಪಂಡೇರ. ನಮ್ಮನ್ನು ಕರೆಸಿದವರು ಯಾರು ಇಲ್ಲಿ? ಖಂಡಿತ ಶಾಲಾ ಮುಖ್ಯೋಪಾಧ್ಯಾಯರು ಇನ್ವಿಟೇಷನ್ ಕೊಟ್ಟಿರಬಹುದು. ಆದರೆ ನಾವು ಇಲ್ಲಿ ಬರುವಂತೆ ಮಾಡಿದವರು ನಮ್ಮ ವಿದ್ಯಾರ್ಥಿಗಳು. ಇವತ್ತು ನಾವಿಲ್ಲಿದ್ದೇವೆ, ನಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಲ್ಲಿ ಬಂದಿದ್ದೇವಾದರೆ ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಲು, ಶುಭ ಹಾರೈಸಲು ಮತ್ತು ಅವರನ್ನು ಹರಸಲು. ಆದ ಕಾರಣ ಈ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ವಾಮಂಜೂರ್ದ ಉದ್ಯಮಿ ರಾಜೇಶ್ ಕೊಟ್ಟಾರಿ, ಪುತ್ತೂರ್ದ ವಕೀಲರು, ಪರ ವಿದ್ಯಾರ್ಥಿ ಅಕ್ಷತಾ ಯುವರಾಜ್ ಶೆಟ್ಟಿ, ಕರೆಂಟ್ ಗುತ್ತಿಗೆದಾರರು ದೀಪಕ್ ಸುವರ್ಣ ಅಭಿನರಾದಿತ್ಯರ. ಮುಖ್ಯ ಶಿಕ್ಷಕಿ ಭಗಿನಿ ಲೊಲಿಟಾ ಬಿಎಸ್, ಸಂಚಾಲಕರು ಭಗಿನಿ ಮರಿಲಿಟಾ ಬಿಎಸ್, ಶಿಕ್ಷಕ ರಕ್ಷಕ ಸಂಘದ ಒತ್ತುಗುರ್ಕಾರರು ಪ್ರಿಯಾ ಮೊಂತೆರೋ ಪಾಲ್ದೆ ತೊಂಡೆರ. ಸಾತಿ ನೋಡ್ರಿ ಚಕ ಡಕ ನನ್ನ ಹಿಂದೆ ಬಂದಿರಾ.